ಇವತ್ತು ಯಾವ ರೀತಿಯಲ್ಲಿ ನನಗೆ ಒತ್ತಡ ಬರ್ತಿತ್ತೋ, ನೀವು ಚುನಾವಣೆಗೆ ನಿಲ್ಲಬೇಕು, ಸಹಕಾರಿ ಕ್ಷೇತ್ರಕ್ಕೆ ಒಂದು ಸ್ಥಾನ ಮೇಲ್ಮನೆಯಲ್ಲಿ ಇರಬೇಕು ಅನ್ನುವಂಥ ಒತ್ತಡ ನಾನು ಭಾಳ ಹಿಂದಿನಿಂದಲೂ ಪ್ರತಿಪಾದಿಸ್ತಾ ಬಂದವನು. ಯಾರೂ ಆ ಕೂಗಿಗೆ ಮನ್ನಣೆಯೇ ಕೊಡಲಿಲ್ಲ. ನಮ್ಮ ಜಯಕರ್ ಶೆಟ್ಟರು ಹೇಳಿದ ಹಾಗೆ ಬ್ರಿಟಿಷರ ಕಾಲದಿಂದ ಸಹಕಾರಿ ಕ್ಷೇತ್ರದಿಂದ ದೇಶದ ಅಭಿವೃದ್ಧಿ ಆಗಿದೆ, ರೈತರ ಆಗಿದೆ, ಗ್ರಾಮೀಣ ಮಟ್ಟದ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಅಭಿವೃದ್ಧಿಯಾಗಿದೆ. ಇವತ್ತು ಮಹಿಳೆಯರ ಅಭಿವೃದ್ಧಿ ಕೂಡ ಅದರಿಂದ ಆಗ್ತಾಯಿದೆ. ಹಾಗಾಗಿ ಆ ಕ್ಷೇತ್ರಕ್ಕೆ ಒಂದು ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಪ್ರತಿಪಾದನೆಯನ್ನು ಮಾಡಿಕೊಂಡಂಥ ಬಂದಂಥ ನನ್ನನ್ನು ಈ ಸಲ ಎಲ್ಲ ರಾಜಕೀಯ ಮುಖಂಡರಿರ್ಬೋದು, ಧರ್ಮದ ಮುಖಂಡರಿರ್ಬೋದು, ಸಾಮಾಜಿಕ ಮುಖಂಡರಿರ್ಬೋದು, ಧಾರ್ಮಿಕ ಮುಖಂಡರಿರ್ಬೋದು, ಅವರೆಲ್ಲರೂ ನನಗೆ ಒತ್ತಡ ಆಗ್ತಾಯಿದೆ. ನಾನು ಯಾವುದೇ ಕೆಲಸ ಮಾಡಬೇಕಾಗಿದ್ದರೂ ಧರ್ಮಸ್ಥಳಕ್ಕೆ ಮತ್ತು ಧಾರ್ಮಿಕ ಮುಖಂಡರಲ್ಲಿ ಹೋಗಿ ಆಶೀರ್ವಾದನ ಬಿಡ್ತೀನಿ. ಮೊನ್ನೆ ನಾನು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಾಧಿಕಾರಿಗಳ ಭೇಟಿ ಮಾಡಿ ಹೀಗೀಗೆ ವಿಷಯ ಹೇಳಿದಾಗ ಅವರು ಹೇಳಿದರು, ನಿನಗೆ ತುಂಬ ಸಲ ಹೇಳಿದ್ದೇನೆ, ನೀನು ಬರಬೇಕಾಗಿತ್ತು, ಹಿಂದೆ ಬರಬೇಕಾಗಿತ್ತು, ತಡವಾಗಿ ಆದರೂ ನಿನಗೆ ಜ್ಞಾನೋದಯ ಆಯ್ತಲ್ವ ಅಂತ ಹೇಳಿದರು. ಭಾಳ ಸಂತೋಷ ಹೇಳಿ ಆಶೀರ್ವಾದವನ್ನು ಮಾಡಿ ಕೊಟ್ಟು ಕಳಿಸಿದ್ದಾರೆ. 22ನೇ ತಾರೀಕಿನಂದು ಎಲ್ಲ ಪಕ್ಷದವರನ್ನು ಕೇಳ್ಕೊಳ್ತೇನೆ. ನಾನು ಯಾವುದೇ ಒಂದು ಸ್ವತಂತ್ರ ಅಭ್ಯರ್ಥಿ ಹೇಳಿದರೆ ಎಲ್ಲ ಪಕ್ಷದವರನ್ನು ಕೇಳ್ಕೊಳ್ತೇನೆ, ಒಂದು ಅವಕಾಶ ಕೊಡಿ, ಸಹಕಾರಿ ಕ್ಷೇತ್ರಕ್ಕೆ ಒಂದು ಅವಕಾಶ ಕೊಡಿ. ನಾನು ಯಾವ ಪಕ್ಷದವರನ್ನು ದೂರುವುದಿಲ್ಲ, ಯಾವ ಪಕ್ಷದವರನ್ನು ಬೈಯುವುದಿಲ್ಲ, ಯಾವ ಪಕ್ಷದವರನ್ನು ದೂಷಣೆ ಮಾಡುವುದಿಲ್ಲ. ಆದರೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ, ಒಂದು ಸಹಕಾರಿ ಕ್ಷೇತ್ರದಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ನನಗೆ ಕೊಡಬೇಕಂತ ಹೇಳಬೇಕಾಗ್ತಾ ಇಲ್ಲ. ನಾನು ಯಾರಿಗಾದರೂ ಒಂದು ಸಹಕಾರಿ ಕ್ಷೇತ್ರಕ್ಕೆ ಒಂದು ಮೇಲ್ಮನೆಯಲ್ಲಿ ಅವಕಾಶ ಕೊಡಿ, ಈ ಕ್ಷೇತ್ರವನ್ನು ಬಲಪಡಿಸಲಿಕ್ಕೆ ಒಂದು ಕೂಗಿಗೆ ಮಾತಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೇನೆ. ಇದರ ಜೊತೆಗೆ ಇವತ್ತು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಯಾವ ರೀತಿ ಬೆಳೆದಿದೆ ಅನ್ನೋದು ದೇಶ ಅಲ್ಲ, ರಾಷ್ಟ್ರಕ್ಕೆ ಗೊತ್ತಿದೆ. ಅದಕ್ಕೆ ನಾನು ಕಾರಣ ಅಲ್ಲ. ಎಲ್ಲ ಸಹಕಾರಿಗಳು ಕೈ ಜೋಡಿಸೋದ್ರಿಂದ, ಒಳ್ಳೆಯ ರೀತಿಯಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸೋದ್ರಿಂದ ಇವತ್ತು ಈ ಸಹಕಾರಿ ಕ್ಷೇತ್ರಕ್ಕೆ ರಾಜ್ಯ ಅಲ್ಲ, ದೇಶದಲ್ಲಿ ಒಳ್ಳೆಯ ಹೆಸರು ಬಂದಿದೆ. ಹಾಗಾಗಿ ಏನು ನನಗೆ ಹೆಸರು ಬರ್ತದ, ಏನೆಲ್ಲ ಬಿರುದು ಬರ್ತದೆ, ಅದೆಲ್ಲ ನಿಮಗೆ ಸಹಕಾರಿ ಕ್ಷೇತ್ರಕ್ಕೆ ಸಲ್ಲಿದಂತ ನಾನು ಹೇಳ್ತೇನೆ. ಅದರ ಜೊತೆಗೆ ಇವತ್ತು ಮಹಿಳಾ ಸಬಲೀಕರಣ, ಮಹಿಳೆಯರು ಮಾತೇರು ಅಂತ ನಾವು ಹೇಳ್ತೇವೆ. ಅವರ ಸ್ವಾವಲಂಬಿ ಜೀವನಕ್ಕೋಸ್ಕರ ನಾವು ಸುಮಾರು 22 ವರ್ಷಗಳ ಹಿಂದೆ ಒಂದು ಸಂಸ್ಥೆಯನ್ನು ಕಟ್ಟಿ ಮಹಿಳೆಯರು ಕೂಡ ಈ ಸ್ವಾವಲಂಬಿಗಳಾಗಬೇಕು, ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಕೆಲಸ ಮಾಡಿದೆ. ಇವತ್ತು ಪಂಚಾಯತ್ನಲ್ಲಿ ಸುಮಾರು 50% ಮಹಿಳೆಯರಿದ್ದಾರೆ. ಭಾಳ ಸಂತೋಷ. ಅವರು ಬರಲಿಕ್ಕೆ ಕಾರಣ ನೀವು ಸ್ವಾವಲಂಬಿಗಳಾಗಿದ್ದರಿಂದ ಇವತ್ತು ನಿಮ್ಮನ್ನು ಕರೆದು ಅವರು ಪಂಚಾಯತ್ ಸದಸ್ಯರನ್ನಾಗಿ ಮಾಡಿದ್ದಾರೆ. ನೀವು ಸದಸ್ಯರಾಗಿ ಆದ ಮಾತ್ರಕ್ಕೆ ಪಂಚಾಯತ್ ಅಭಿವೃದ್ಧಿ ಆಗೋದಿಲ್ಲ. ಕೆಲವು ಕಡೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ ಹೇಳ್ತಾರೆ, ಕೆಲವು ಕಟ್ಟಡಕ್ಕೆ ಬಾಡಿಗೆ ಕೊಡಲಿಕ್ಕೆ ದುಡ್ಡಿಲ್ಲ ಹೇಳ್ತಾರೆ. ನಾನು ಹೇಳ್ತೇನೆ, ಇವತ್ತು ಸಹಕಾರಿಗಳ, ರೈತರ, ಕೃಷಿಕರ, ಮಹಿಳೆಯರ ಧ್ವನಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೇನೆ. ಇನ್ನು ಮುಂದೆ ಪಂಚಾಯತ್ ಅಭಿವೃದ್ಧಿಯಲ್ಲಿ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಯಾವುದೇ ರಾಜಕೀಯ ಇಲ್ಲದೆ ಸಮಾನವಾಗಿ ನಾನು ಗೆದ್ದು ಬಂದರೆ ಎಲ್ಲರನ್ನೂ ಸಮಾನವಾಗಿ ಕಾಡ್ತೇನೆ. ಆ ಪಕ್ಷದವ, ಈ ಪಕ್ಷದವ, ಮತ್ತೊಬ್ಬ, ಇನ್ನೊಬ್ಬ ಅನ್ನುವಂಥ ಭಾವನೆಯನ್ನು ನಾನು ತೋರಿಸೋದಿಲ್ಲ. ಅದಕ್ಕೆ ನಾನು ಎಲ್ಲ ರಾಷ್ಟ್ರೀಯ ಪಕ್ಷದವ್ರ ಹತ್ರನೂ ಕೇಳ್ತೇನೆ, ನನ್ನನ್ನು ಬೆಂಬಲಿಸಿ ನೀವು, ನಾನು ನಿಮ್ಮ ಜೊತೆನೇ ಇರ್ತೇನೆ. ರಾಜ್ಯದ ಮಟ್ಟದ ಪಕ್ಷದವ್ರ ಹತ್ರ ಕೇಳ್ತೇನೆ, ಎಲ್ಲ ಪಕ್ಷದವರ ಹೆಸರು ಹೇಳಿದೆ, ಎಲ್ಲ ಪಕ್ಷದವರ ಬೆಂಬಲ ಕೇಳ್ತೇನೆ. ಎಲ್ಲರೂ ನನಗೆ ಸಹಾಯ ಮಾಡಿ ಗೆಲ್ಲಿಸಿ, ಆಮೇಲೆ ನೋಡಿ ನಾನು ಯಾವ ರೀತಿ. ನಾನು ಯಾರನ್ನು ದೂಷಣೆ ಮಾಡಲಿಕ್ಕೆ ಹೋಗೋದಿಲ್ಲ, ಯಾವತ್ತೂ ಬೈದೋದು ಇಲ್ಲ. ಕೆಟ್ಟವರಿಗೆ ಒಂದೊಂದು ಸಲ ಬೈಬೇಕಾಗ್ತದೆ,
ಆದರೆ ಕೂಡ ಯಾವತ್ತೂ ರಾಜಕೀಯದಲ್ಲಿ ನಾನು ಬೈದೋದಿಲ್ಲ, ಸಹಕಾರಿ ಕ್ಷೇತ್ರದಲ್ಲಿಯೂ ಬೈದೋದಿಲ್ಲ, ನಾನು ಮುಂದೆಯೂ ಬೈಯೋದಿಲ್ಲ. ಎಲ್ಲರೂ ನಮ್ಮವರೇ. ಒಬ್ಬನಿಗೊಂದು ಪಕ್ಷ ಮುಖ್ಯ ಆದ ಹಾಗೆ ಇನ್ನೊಬ್ಬನಿಗೊಂದು ಪಕ್ಷ ಬೇಕು. ರಾಜಕೀಯದಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಇಲ್ಲದಕ್ಕೆ ಸಾಮರಸ್ಯ ಬರುವುದಿಲ್ಲ, ಆಡಳಿತ ವೇಗಕ್ಕೆ ಚುರುಕು ಮುಟ್ಟುವುದಿಲ್ಲ. ಹಾಗಾಗಿ ನಾನು ಇವತ್ತಿನಿಂದಲೇ ನನ್ನ ಆತ್ಮೀಯರು ಇವತ್ತು ಎಣಿಸಿದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ದೀರಿ. ಹಲವು ಜನ ನಮ್ಮ ಈಶ್ವರ್ ಭಟ್ರು ಹೇಳಿದಾಗೆ ಪಕ್ಷಭೇದ ಬಿಟ್ಟು ಇವತ್ತು ನಮ್ಮ ಕಚೇರಿ ಉದ್ಘಾಟನೆಗೆ ಬಂದಿದ್ದೀರಿ. ಪಕ್ಷ ಬದಿಗಿಟ್ಟು ನೀವು ಗೆಲ್ಲುವಾಗ ಯಾವ ಪಕ್ಷದಿಂದಲೂ ಗೆದ್ದಿಲ್ಲ, ಸ್ವತಂತ್ರ ಅಭ್ಯರ್ಥಿಗಳಾಗಿ ಪಂಚಾಯತ್ನಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದೀರಿ. ನೀವು ಸ್ವತಂತ್ರ ಅಭ್ಯರ್ಥಿಗಳಾಗಿ ನನ್ನನ್ನು ಗೆಲ್ಲಿಸಿ. ನೀವು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ. ಯಾವುದೇ ಬೆದರಿಕೆಗೆ ಬಗ್ಬೇಡಿ, ಯಾವುದಕ್ಕೆ ಬಗ್ಬೇಕಾಗಿಲ್ಲ. ಹಾಗಾಗಿ ಡಿಸೆಂಬರ್ 10ರಂದು ನಡೆಯುವಂಥ ಚುನಾವಣೆಯಲ್ಲಿ ಇವತ್ತಿನಿಂದಲೇ ನೀವೆಲ್ಲರೂ ನನ್ನ ಕಾರ್ಯಕರ್ತರು ಇನ್ನಷ್ಟು ಭಾಳ ಜನ ಇದ್ದಾರೆ. ಈ ಕಚೇರಿ ಉದ್ಘಾಟನೆಗೆ ಹೆಚ್ಚು ಜನರನ್ನು ಕರೆಯಲಿಲ್ಲ. ಈ ಸಭಾಂಗಣದಲ್ಲಿ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟನ್ನು ಮಾತ್ರ ಕರೆದಿದ್ದೇವೆ. ಹಿರಿಯರಿಗೆ ಹೇಳದಿದ್ದರೂ ಶ್ರೀಧರ್ ಶೆಟ್ಟರಂಥ ಹಿರಿಯರು ಭಾಳಷ್ಟು ಜನ ಇವತ್ತು ಬಂದು ನನಗೆ ಆಶೀರ್ವಾದ ಮಾಡಿ, ಬ್ರಹ್ಮಾವರದ ತಿಮ್ಮಪ್ಪ ಹೆಗ್ಡೆಯವರು ಭಾಳ, ಅವ್ರಿಗೇನು ನಾನು ಹೇಳಿಲ್ಲ, ಅವ್ರು ಬಂದು ನನ್ನನ್ನು ಆಶೀರ್ವದಿಸಿ ಗೆದ್ದು ಬಾ ಅಂತ ಹೇಳಿದರು. ಇದು ಮಾನವೀಯತೆಯ ಲಕ್ಷಣ. ಮಾನವರಾಗಿ ನಾವು ಬದುಕಬೇಕು, ಮಾನವೀಯತೆಯಿಂದ ವರ್ತಿಸಬೇಕು. ಆದ್ದರಿಂದ ನಾನು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಗುರುಗಳು ಹೇಳಿದರು. ನಾನು ಯಾವುದೇ ಧರ್ಮದ ಜನ ಬಂದರೂ ಆ ಧಾರ್ಮಿಕ ಕ್ಷೇತ್ರಕ್ಕೆ ಖಾಲಿ ಕೈಯಲ್ಲಿ ಕಳಿಸಿದ್ದಿಲ್ಲ, ಯಾವತ್ತೂ ಕಳಿಸಲಿಲ್ಲ. ನನ್ನ ಶಕ್ತಿಗೆ ಅನುಗುಣವಾಗಿ ನಾನು ಸಹಾಯವನ್ನು ಮಾಡ್ತಾ ಬಂದಿದ್ದೇನೆ. ಇವತ್ತು ಈಶ್ವರ್ ಭಟ್ರು ಹೇಳಿದರು, ಆರೋಗ್ಯದಲ್ಲಿ ಇದ್ದವರಿಗೆ ಅನಾರೋಗ್ಯ ಆದಾಗ ಏನು ಪಟ್ಟಿತ್ತಂದರೂ ಅವರೆಲ್ಲರಿಗೂ ನಾವು ನನ್ನಿಂದ ಕೈ ಆಗುವಂಥದ್ದನ್ನು ಮತ್ತು ಸರ್ಕಾರದಿಂದ ಕೊಡಿಸುವಂಥದ್ದನ್ನು ಕೂಡ ನಾನು ಕೆಲಸ ಮಾಡಿದ್ದೇನೆ. ಹಾಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನೀವು ನನ್ನವರು, ನಮ್ಮ ಕಡಂಬರು ಹೇಳಿದಾಗೆ ನಾನು ನಿಮ್ಮವ, ಯಾವತ್ತೂ ನಾನು ನಿಮ್ಮವನೇ ಆಗಿರ್ತೇನೆ. ಹಿಂದೆ ಕೂಡ ಹೇಳಿದ್ದೇನೆ. ಇವತ್ತಿನಿಂದಲೇ ಇಷ್ಟು ಸಂಖ್ಯೆ ಅಲ್ಲ, ನಮ್ಮ ಸಂಖ್ಯೆ ದೊಡ್ಡದಿದೆ. ಸುಮಾರು ಹತ್ತಿರ 6,000 ಮತದಾರರಿದ್ದಾರೆ. 6,000 ಮತದಾರರನ್ನು ನೀವು ತಲುಪಲಿಕ್ಕೆ ನೀವು 4 ಲಕ್ಷ ಜನ ಇದ್ದೀರಿ ನನ್ನ ಜನ ಅಂತ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೇನೆ. ನನ್ನ ಪರವಾಗಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ಮುಂದೆ ಬಂದಿದ್ದಾರೆ. ಒತ್ತಡನೂ ಇದೆ, ಇಲ್ಲ ಅಂತ ಹೇಳಿದ್ರೆ ಹಿಂದೆ ತೆಗಿ ಹಾಗೆ ಮಾಡು ಈಗ ಮಾಡು ಅಂತ ಒತ್ತಡ ಕೂಡ ಇದೆ. ಆ ಒತ್ತಡಕ್ಕೆ ಮಣಿಬಾರದು ಹೇಳಿ ಭಾಳ ಜನ ನನಗೆ ಪ್ರೋತ್ಸಾಹನೂ ಕೊಡುವವರಿದ್ದಾರೆ. ಹಾಗಾಗಿ ಹೆಚ್ಚು ಮಾತಾಡೋದಿಲ್ಲ. ಇವತ್ತಿನಿಂದ ನೀವು ಕಾರ್ಯಪ್ರವೃತ್ತರಾಗಬೇಕು. ಎಲ್ಲ 6,000 ಜನರನ್ನು ಪಕ್ಷ ಭೇದ ಮರೆತು ನೀವು ತಿಳುವಳಿಸಿಕೆ ಹೇಳಿ ಸ್ವತಂತ್ರವಾಗಿ ಎನ್ ರಾಜೇಂದ್ರ ಕುಮಾರ್ ಹೆಸರಿನಲ್ಲಿ ಒಂದು ರೇಖೆ ಎಳೆಯುವಂಥ ಕೆಲಸವನ್ನು ಅಥವಾ ಅವರು ಕೊಡುವ ಚಿಹ್ನೆಯ ಸಿಕೆಯನ್ನು ಹೊಡೆದು ನನ್ನನ್ನು ಅತ್ಯಂತ ಬಹುಮತದಿಂದ ಕಳಿಸಿಕೊಡ್ತೀರೆಂಬ ನನಗೆ ಆತ್ಮವಿಶ್ವಾಸ ಇದೆ. ತಮಗೆಲ್ಲರಿಗೂ ವಂದನೆಗಳು. ಇವತ್ತು ಬಂದಂಥ ನನ್ನ ಮೇಲೆ ಪ್ರೀತಿಯಿಂದ ಬಂದಂಥ ಎಲ್ಲ ಧಾರ್ಮಿಕ ಮುಖಂಡರು, ರಾಜಕೀಯ ಮುಖಂಡರಿಗೆ ನನ್ನ ವೈಯಕ್ತಿಕ ಅಭಿನಂದನೆ ಹೇಳ್ತೇನೆ. ನಾನು ಎಲ್ಲಿಯಾದರೂ ಗೆದ್ದು ವಿಧಾನ ಪರಿಷತ್ನ ಸದಸ್ಯನಾದರೆ ನೀವೆಲ್ಲರೂ ವಿಧಾನ ಪರಿಷತ್ನ ಸದಸ್ಯರ ಶಕ್ತಿ ನಿಮಗೆ ಬರ್ತದೆ. ನೀವೆಲ್ಲರೂ ವಿಧಾನ ಪರಿಷತ್ನ ಮತದಾರರೆಲ್ಲ ವಿಧಾನ ಪರಿಷತ್ನ ಸದಸ್ಯರು ಅನ್ನೋಂಥ ಭಾವನೆ ನಿಮ್ಮಲ್ಲಿ ಹುಟ್ಟುವಂಥ ಕೆಲಸವನ್ನು ಮಾಡಿಸ್ಕೊಡ್ತೇನೆ. ಅಷ್ಟು ಶಕ್ತಿ ದೇವರು ನನಗೆ ಕೊಡ್ತಾರೆ ಅಂತ ಹೇಳಿ